ವಿಶ್ವಾಸ್ ಎದ್ದೇಳು, ಗೆಟ್ ಅಪ್, ಓಪನ್ ಯುವರ್ ಐಸ್. ಸರ್ ಸರ್ ನಾನು ಹಾಗೆ ಮಾಡಬಾರ್ದಿತ್ತು ಸರ್, ನಾನು ಹಾಗೆ ಮಾಡಬಾರ್ದಿತ್ತು, ನಾನು ಹಾಗೆ ಮಾಡಬಾರ್ದಿತ್ತು ಸರ್. ನಾನು ಪಾರ್ಟಿ ಮುಗಿಸಿ ಬರುವಾಗ ಅಲ್ಲಿ ಯಾರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅದಕ್ಕೆ ನಾನು ತುಳಿದು ಬಿಟ್ಟೆ ಸರ್. ನಂಗೆ ಗೊತ್ತಿಲ್ಲ ತುಳಿದು ಬಿಟ್ಟೆ, ನನಗೆ ಅದರಿಂದ ಈ ಥರ ಎಲ್ಲ ಆಗ್ತದೆ ಸರ್. ಕೂಲ್ ವಿಶ್ವಾಸ್, ಕೂಲ್. ಅಂಥದ್ದೇನಾಗಲಿಲ್ಲ, ನೀನು ಮನಸ್ಸಲ್ಲಿ ಏನೋ ಓವರ್ ಥಿಂಕ್ ಮಾಡ್ತಿದ್ಯಾ ಸರ್. ಅಂದರೆ ಸರ್ ಅಂದರೆ ಕೂಲ್ ವಿಶ್ವಾಸ್, ಕೂಲ್. ನಿಮಗೆ ಅಂಥದ್ದೇನಾಗಲಿಲ್ಲ, ನಿನ್ನ ಮನಸ್ಸಲ್ಲಿ ಅದರ ಬಗ್ಗೆ ಹೆಚ್ಚೆಚ್ಚು ಯೋಚನೆ ಮಾಡ್ತಿದ್ದಿ, ಅದೊಂದು ಕೇವಲ ಭ್ರಮೆ. ವಿಶ್ವಾಸ್, 1 ಮಿನಿಟ್. ಹಲೋ, ನಾನು ಯತೀಶ್. ನಾನೊಬ್ಬ ಮನೋರೋಗ್ಯ ತಜ್ಞ. ನಾಳೆ ನಿಮ್ಮ ಹತ್ರ ನಾನೊಬ್ಬ ಮೆಂಟಲ್ ಪೇಷಂಟನ್ನು ಕಳಿಸ್ತಿದ್ದೇನೆ. ಓಕೆ ಓಕೆ ಸರ್, ಓಕೆ. ಸ್ವಲ್ಪ ದಿನ ಅಷ್ಟಿದೆ, ರಿಲ್ಯಾಕ್ಸ್ ಆಗಿ. ಓಕೆ, ನಾಳೆ ಕ್ಲಿನಿಕಲ್ಲಿ ಬನ್ನಿ. ಟೇಕ್ ಕೇರ್. ನಾನು ಮನೆ ಹತ್ರ ಹೋಗುವಾಗ ವಿಶ್ವಾಸನ ಮನೆ ಹತ್ರ ಭಾಳ ಒಬ್ರಿಗೆ ಹೇಳಿದ್ದ. ಎಂತ ಅಂತ ಒಳಗೆ ಹೋಗಿ ನೋಡ್ತಾನೆ, ವಿಶ್ವಾಸ ಬೆಡ್ಡಿನ ಹತ್ರ ಕುಡಿಯುತ್ತಿದ್ದಾನೆ. ಹಾಂ, ಅವ್ರು ಟೋಟಲಿಗೆ ಮೆಂಟಲಿ ಅಪ್ಸೆಟ್ ಆಗಿದೆ. ಊಟ ಎಂತ ಡಾಕ್ಟ್ರೆ? ಹಾಂ, ಅವತ್ತು ದಿವಸ ಎಷ್ಟಾಯ್ತು? ಅವನಿಗೆ ಮೊನ್ನೆ ಆಕ್ಸಿಡೆಂಟ್ ಆದ ಅಲ್ವಾ? ಭೂತವಿಲ್ಲ, ಪಿಶಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ. ದೆವ್ವವಿಲ್ಲ, ಕಪಾಲಿ ಇಲ್ಲ, ಇದ್ದರು ಕಾಣಲ್ಲ. ತಲೆಲ್ಲ ಹಾಳಾಗೋಗಿದೆ. ವಿಷಯದಲ್ಲಿ ಗೊತ್ತುಂಟಲ್ಲ ನನಗೆ. ಈ ಪರಿಸರದಲ್ಲಿ ಉಂಟಲ್ಲ, ಪಾಸಿಟಿವ್ಸ್ ಉಂಟು, ನೆಗೆಟಿವ್ಸ್ ಉಂಟು. ಅದರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದಿದ್ರೆ ಇದಷ್ಟೇ. ಓಕೆ, ಆದರೆ ಅದು ನನಗೆ ಮಾತ್ರ ಯಾಕೆ ಕಾಣಿಸ್ತು? ಐ ಥಿಂಕ್ ನಿನ್ನಿಂದೇನೋ ಕಾರ್ಯ ಆಗಬೇಕು ಅದಕ್ಕೋಸ್ಕರ ನಿನಗೆ ಕಾಣಿಸ್ತಾ ಉಂಟದು. ಅವನಿಗೆ ಮೊದಲು ಕಾಣಿಸಿದಾಗ ಅವನಿಗೆ ಯಾವುದು ದೆವ್ವದ ಸಮಸ್ಯೆ ಉಂಟಂತ ನನ್ನ ಹತ್ರ ಹೇಳಿದ. ಹಾಗೆಯೇ ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರಂತೆ. ಅದನ್ನು ತುಳಿದು ಎದುರು ಹೋದಾಗ ಏನೋ ಆಯ್ತಂತ ಹೇಳಿದ. ಐ ಥಿಂಕ್ ಸೊ. ಈ ಬ್ಲ್ಯಾಕ್ ಮ್ಯಾಜಿಕ್ ಅವ ತುಳಿದಾಗ ಅವನ ಆತ್ಮ ಬೇರೆಯವರ ಕೈಯಲ್ಲಿತ್ತು. ಅವ ಸತ್ತದ ನಂತರ. ನಾನೊಬ್ಬ ಡಾಕ್ಟರ್, ನಾನು ಇದನ್ನೆಲ್ಲ ನಂಬಬೇಕಾ? ಅನುಭವದ ಮೊದಲು ನಂಬದವ, ಅನುಭವದ ನಂತರ ನಂಬಿದವ. ಅವನ ಸಮಸ್ಯೆಗೆ ನಿನ್ನಿಂದಲೇ ಪರಿಹಾರ.